ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಹರಟೆ ಮಾತುಕತೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಬರೋಣ. ಹಾಯ್. ಹಾಯ್. ಏನು ಹೆಸರು? ನನ್ನ ಹೆಸರು ಐಶ್ವರ್ಯ ವೀರಾವ್. ಐಶ್ವರ್ಯ ವೀರಾವ. ಎಲ್ಲಿಂದ ಬಂದ್ಯಾ? ನಾನು ಬೆಂಗಳೂರಿನಿಂದ ಬಂದೆ. ಬ್ಯಾಂಗ್ಳೂರಿಂದ ಉಡುಪಿಗೆ ಬಂದ್ಯಾ? ಹೇಗೆ ಬಂದ್ಯಾ? ಬೈ ಬಸ್. ಬಸ್ಸಲ್ಲಿ ಬಂದ್ಯಾ? ಬಸ್ಸಲ್ಲಿ ವಿಂಡೋ ಸೈಡ್ ಕೂತ್ಕೊಂಡಿದ್ಯಾ ಅಲ್ಲ ಈಚೆ ಸೈಡ್ ಕೂತಿದ್ಯಾ? ವಿಂಡೋ ಸೈಡ್. ನಿಂಗೆ ಇಷ್ಟನಾ ವಿಂಡೋ ಸೈಡಾ? ಎಷ್ಟು ಜನ ಬಂದ್ರಿ? ಅಂದರೆ ನೀವು ಒಬ್ಬಳೇ ಬಂದ್ಯಾ ಅಥವಾ ನಿನ್ನ ಜೊತೆ ಪೇರೆಂಟ್ಸ್ ಎಲ್ಲ ಇದ್ರಲ್ಲ? ಪೇರೆಂಟ್ಸ್ ಬಂದಿದ್ರು. ಹೌದಾ? ಆ ಮನೇಲಿ ಎಷ್ಟು ಜನ ಇದ್ದಾರೆ? ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ, ನಾನು, ನನ್ನ ತಂಗಿ. ತಂಗಿದ್ದಾಳಾ? ಅವಳ ಹೆಸರು? ಇನ್ನೂ ಇಟ್ಟಿಲ್ಲ. ಹೆಸರಿಟ್ಟಿಲ್ವಾ? ಚಿಕ್ಕ ಪಾಪುವಾ? ಹಾಂ. ಓಕೆ. ನಿಂಗೆ ತಂಗಿ ಇಷ್ಟವಾ? ಹಾಂ, ನನಗೆ ಇಷ್ಟ. ಪಾಪ ಇದ್ದಾಳ? ಪೋಖ್ರಿ ಮಾಡ್ತೀಯಾ? ಸ್ವಲ್ಪವಾ? ಸರಿ, ಪಪ್ಪ ಏನು ಮಾಡ್ತಾರೆ? ಪಪ್ಪ ಫೈಲ್ ಇದು ಮಾಡ್ತಾರೆ, ಅಕೌಂಟಿಂಗ್ಸ್. ಓಕೆ. ಮತ್ತು ಅಮ್ಮ? ಅಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರಾ? ಅಮ್ಮನಿಗೆ ಏನೆಲ್ಲ ಹೆಲ್ಪ್ ಮಾಡ್ತೀನಿ ನೀನು? ಅಮ್ಮಂಗೆ ಪಾತ್ರೆ ಇಡೋದು, ಆಮೇಲೆ ಬಟ್ಟೆ ಎಲ್ಲ ಜೋಡಿಸೋದು ಎಲ್ಲ ಮಾಡ್ತೀನಿ. ಪಾತ್ರೆ ತುಂಬ ಉಂಟು ಮನೆಯಲ್ಲಿ? ಇಲ್ಲ. ಅಮ್ಮನಿಗೆ ಸಾಕಾಗ್ತಂತ ನೀನು ಹೆಲ್ಪ್ ಮಾಡ್ಲಿಕ್ಕೆ ಹೋಗೋದಾ? ಬಟ್ಟೆ ಎಂತ ಮಡಿಚಿಡ್ಲಿಕ್ಕೆ ಹೋಗ್ತೀಯಾ ಅಲ್ಲ ಒಣಗಿಸ್ಲಿಕ್ಕೆ ಹೋಗ್ತೀಯಾ? ಮಡಿಚಿಡ್ಲಿಕ್ಕೆ. ಓಕೆ. ಬೇರೆ ಅಮ್ಮನಿಗೆ ಏನು ಹೆಲ್ಪ್ ಮಾಡೋದಿಲ್ಲ, ಅಷ್ಟೇ ಎರಡೇ ಹೆಲ್ಪ್ ಮಾತ್ರ ಮಾಡೋದು. ಮನೇಲಿ ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀಯಾ? ಅಪ್ಪವಾ? ಅಪ್ಪವೇ ಇಷ್ಟವಾ? ಅಮ್ಮ ಜೋರಿದ್ದಾರಾ? ಇಲ್ವಾ? ಮತ್ತು ಯಾಕೆ ಅಪ್ಪನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು? ನಂಗೆ ಹಾಗೆ ಅಪ್ಪ ಇಷ್ಟ. ಅಪ್ಪ ಇಷ್ಟ. ಅಪ್ಪ ಜಾಸ್ತಿ ಇಷ್ಟ, ಅಮ್ಮ ಒಂದಿಷ್ಟು ಇಷ್ಟವಾ? ಅಮ್ಮ ಒಂದಿಷ್ಟು ಇಷ್ಟ. ಇಷ್ಟೇ ಇಷ್ಟವಾ? ಮತ್ತು ತಂಗಿ ಎಷ್ಟು ಇಷ್ಟ? ತಂಗಿ ತುಂಬ ಇಷ್ಟ. ಸ್ಕೂಲ್ಗೆ ಹೇಗೆ ಹೋಗ್ತೀಯಾ? ಸ್ಕೂಲ್ಗೆ ಅಪ್ಪ ಬಿಡ್ತಾರೆ. ಅಪ್ಪ ಬಿಡ್ತಾರೆ. ಎಷ್ಟು ದೂರ ಉಂಟು ಸ್ಕೂಲು? ನೋಡ್ಕೊಂಡಲ್ಲೇ. ನಡ್ಕೊಂಡೆ ಹೋಗೋದಾ? ಬೈಕಲ್ಲಿಯಾ? ಸರಿ, ಈಗ ಉಡುಪಿಯಲ್ಲಿ ನಿಮ್ಮ ಮನೆಯಲ್ಲಿ? ಉಡುಪಿಯಲ್ಲಿ ಕಟ್ಪಾಡಿಯಾ? ಇದು ಅಜ್ಜಿ ಮನೆಯಾ? ಹಾಂ. ಓಕೆ. ಅಜ್ಜಿ ಮನೇಲಿ ಎಷ್ಟು ಜನ ಇದ್ದಾರೆ? ಅಜ್ಜಿ ಮನೆಯಲ್ಲಿ ದೊಡ್ಡ ಅತ್ತೆ, ಬಾವ ಅಲ್ಲ. ಹಾಂ. ಸರಿ, ಸ್ಕೂಲಿಗೆ ಹೋಗ್ಬೇಕಿದ್ರೆ ಯಾರು ನಾನು ರೆಡಿ ಮಾಡ್ತಾರೆ? ಅಮ್ಮವೇ ರೆಡಿ ಮಾಡಬೇಕು. ನೀನಂತೂ ಏನು ರೆಡಿ ಆಗೋದಿಲ್ಲ. ನಾನು ಟೀ ಶರ್ಟ್, ಡ್ರೆಸ್, ಬೆಲ್ಟ್ ಎಲ್ಲ ಹಾಕ್ಕೊತೀನಿ. ಸರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? ಬೆಳಗ್ಗೆ 6:15. 6:15. ಅದಕ್ಕಿಂತ ಆಚೆ ಈಚೆ ಆಗೋದಿಲ್ಲ. 6:20 ಆಗೋದಿಲ್ಲ, 6:10ಗೆ ಸಹ ಹೇಳೋದಿಲ್ಲ. ಎಕ್ಸಾಕ್ಟ್ 6:15ಗೆ ಹೇಳ್ತೀಯಾ? ಅದೇ ಹೇಗೆ ಟೈಮ್ ಮೇಂಟೈನ್ ಮಾಡ್ತೀಯಾ? ಹಾಗೆ ಸಹ ಅಪ್ಪ ಎಬ್ಬಿಸ್ತಾರೆ. ಓ, ಅಪ್ಪ ಬಂದು ಎಬ್ಬಿಸೋದಾ? ಮತ್ತು ರಾತ್ರಿ ಎಷ್ಟು ಗಂಟೆ ಮಲಗ್ತೀಯಾ? ರಾತ್ರಿ 8:30. ಓಕೆ, ಅದು ಸಹ 8:30. ಅದಕ್ಕೂ ಲೇಟ್ ಮಲಗೋದಿಲ್ಲ, ಅದಕ್ಕೂ ಬೇಗ ಸಹ ಮಲಗೋದಿಲ್ಲ. ಓಕೆ. ಮನೇಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀಯಾ? ಮನೆಯಲ್ಲಿ ತಂಗಿ ಜೊತೆ ಆಟ ಆಡೋದು, ನಾನೇ ಬಾಲ್ಕನಿಯಲ್ಲಿ ಆಟ ಆಡ್ಕೊತೀನಿ. ಎಂತೆಲ್ಲ ಆಟ ಆಡ್ತೀಯಾ? ಕುಂಟೆಬಿಲ್ಲು. ಒಬ್ಬಳೇ? ಹಾಂ, ಒಬ್ಬಳೇ ಆಡ್ತೀಯಾ? ಮತ್ತು ಟಿ ವಿ ಎಲ್ಲ ನೋಡೋದಿಲ್ಲ? ಟಿ ವಿ ನೋಡ್ತೀನಿ. ಟಿ ವಿ ಅಷ್ಟೊಂದು ನೋಡಲ್ಲ, ಮೊಬೈಲ್ ನೋಡ್ತೀನಿ. ಮೊಬೈಲಲ್ಲಿ ಏನೆಲ್ಲ ನೋಡ್ತೀಯಾ? ಮೊಬೈಲಲ್ಲಿ ರೀಲ್ಸ್. ನೀನು ರೀಲ್ಸ್ ಟ್ರೈ ಮಾಡಿದ್ಯಾ? ಇಲ್ವಾ? ಗೇಮ್ಸ್ ಎಲ್ಲ ಏನು ಆಡೋದಿಲ್ವಾ? ಇಲ್ಲ. ಮನೇಲಿ ಯಾರು ನಿಮಗೆ ಜಾಸ್ತಿ ಬೈಯೋದು? ಅಮ್ಮವೆಯಾ? ಜಾಸ್ತಿ ಏನು ಬೈತಾರೆ ಅಮ್ಮ? ಜಾಸ್ತಿ ಅಂತ ಬೈಯಲ್ಲ, ಒಂಚೂರು ಬೈತಾರೆ, ಮೀಡಿಯಮಲ್ಲಿ. ಎಂತ ಅಂತೇಳಿ ಜಾಸ್ತಿ ಬೈಯೋದು? ಯಾವುದು ವರ್ಡ್ ಜಾಸ್ತಿ ಬೈತಾರೆ ಅಂತ? ಎ ಅನ್ನೋದು. ಅಷ್ಟೇ? ಎ ಅಂತ ಹೇಳಿದ್ರೆ ನೀನು ಹೆದರ್ಕೊಂಡು ಹೋಗ್ತೀಯಾ? ಅಮ್ಮನಿಗೆ ಎದುರುತ್ತೆಲ್ಲ ಕೊಡೋದಿಲ್ವಾ? ಮತ್ತು ಸ್ಕೂಲಲ್ಲಿ ಹೇಗಿರ್ತೀಯ? ಪಾಪ ಇದೆಯಾ, ಜೋರಿದೆಯಾ? ಪಾಪವಾ? ಮತ್ತು ಯಾರು ಸ್ಕೂಲಲ್ಲಿ ತುಂಬ ಜೋರು? ಆಯುಷಾ? ಎಷ್ಟನೇ ಬೆಂಚಲ್ಲಿದೆಯಾ? ಥರ್ಡ್ ಬೆಂಚ್. ಕ್ಲಾಸ್ ಲೀಡರ್ ಆಗಿದೆಯಾ? ಆಗಿದ್ದೆ, ಇವಾಗ ಹೋಯ್ತು. ಏನೆಲ್ಲ ಮಾಡಿದ್ಯಾ ಕ್ಲಾಸ್ ಲೀಡರ್ ಆಗಿದ್ದಾಗ? ಕ್ಲಾಸ್ ಲೀಡರ್ ಆಗಿದ್ದಾಗ ಫ್ರೆಂಡ್ಸ್ ಗಲಾಟೆ ಮಾಡ್ತಿದ್ರೆ ಅವ್ರ ರೋಲ್ ನಂಬರ್ ಬರೆಯೋದು, ನೇಮ್ಸ್ ಬರೆಯೋದು ಎಲ್ಲ ಮಾಡೋದು. ಎನಿಮೀಸ್ ಇದ್ದಾರಾ? ಫ್ರೆಂಡ್ಸ್ ಮಾತ್ರವಾ? ಫ್ರೆಂಡ್ಸ್ ಮಾತಾಡಿದರೆ ಮಾತ್ರ ನಿನ್ನ ಹೆಸರು ಬರೆಯೋದಾ? ಮತ್ತು ಉಳಿದವರೆಲ್ಲ ಮಾತಾಡಿದರೆ? ಉಳಿದವ್ರದ್ದು ಮಾತಾಡಿದ್ದು ಬರೆಯೋದು, ಫ್ರೆಂಡ್ಸಿದ್ದು
ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಬರೆಯೋದಷ್ಟೇ. ಓ, ಫ್ರೆಂಡ್ಸಿಗೆಲ್ಲ ಕನ್ಸೆಷನ್ ಕೊಡೋದು ನೀನು ಕ್ಲಾಸ್ ಲೀಡರ್ ಆಗಿದ್ದಾಗ. ಸರಿ, ಯಾರಿಗಾದರೂ ರಿವೆಂಟ್ ತೊಗೊಂಡಿದ್ಯಾ ಜಾಸ್ತಿ? ಇಲ್ವಾ? ಕ್ಲಾಸಲ್ಲಿ ಹೇಗೆ ತಂಟೆ ಮಾಡ್ತೀಯಾ ಇಲ್ಲ ಸೈಲೆಂಟಾಗಿ ಕುತ್ಕೊಂಡಿರ್ತೀಯಾ ಕ್ಲಾಸ್ ಆಗುವಾಗ? ಸೈಲೆಂಟ್. ಏನೂ ಸಹ ಕಂಪ್ಲೇಂಟ್ ಬಂದಿಲ್ಲ? ನಿಮ್ಮದು ಬೆಸ್ಟ್ ಫ್ರೆಂಡ್ ಯಾರು? ಆದಿತ್ಯ ಮತ್ತು ಹಿಮ ಅವರಿಬ್ಬರಲ್ಲಿದ್ದಾರೆ ಈಗ? ಅವರಿಬ್ಬರು ಬ್ಯಾಂಗ್ಳೂರಲ್ಲೇ ಇರೋದು. ಅವ್ರ ಜೊತೆ ಏನೆಲ್ಲ ಪೋಖ್ರಿ ಮಾಡಿದ್ದಿ? ಅವ್ರ ಜೊತೆ ಪೋಖ್ರಿ ಮಾಡಲಿಲ್ವಾ? ಇಲ್ಲಿ ತನಕ ಏನಾದರೂ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದ ಸುಳ್ಳು ಏನಾದರೂ ಉಂಟಾ? ಒಂದೊಂದು ಹೇಳ್ತೀನಿ. ಎಲ್ಲ ಹೇಳ್ತೀಯಾ? ಎಂತೆಲ್ಲ ಸುಳ್ಳು ಹೇಳಿದ್ಯಾ? ಬಟ್ಟೆ ಮಡ್ಚಿಟ್ಟು ನಾನು ಕಬೋರ್ಡಲ್ಲಿ ಇಟ್ಕೊಂಡಿರ್ತೀನಿ ನನ್ನ ಬಟ್ಟೆ. ಅಮ್ಮ ಕೇಳಿದಾಗ ಇಲ್ಲ ಅನ್ನೋದು. ಇವತ್ತು ಊಟ ಏನು ಅಂದರೆ ಅಮ್ಮ ಇವಾಗ ಬಿಸಿಬೇಳೆ ಬಾತ್ ಮಾಡಿದ್ರೆ ನಾನು ಉಪ್ಪಿಟ್ಟು ಅನ್ನೋದು. ಯಾಕೆ ಹಾಗೆ ಸುಳ್ಳು ಹೇಳೋದು? ನಂಗೆ ಒಂಥರ ಮಾಡಬೇಕು ಅನಿಸುತ್ತೆ. ಓ, ಅದರಲ್ಲೇ ನಿಮಗೆ ಮಜಾ ಇರೋದು ಒಂದು ಸುಳ್ಳು ಹೇಳೋದ್ರಲ್ಲಿ ಅಲ್ವಾ? ಮತ್ತು ಟೀಚರಿಗೆ ಏನಾದರೂ ಸುಳ್ಳು ಹೇಳಿದ್ಯಾ ಹೋಮ್ವರ್ಕ್ ವಿಷಯದಲ್ಲಿ? ಮಾಡಿಲ್ಲ ಅಂದರೆ ಅವರು ಎಷ್ಟು ಕಂಪ್ಲೀಟ್ ಅಂತ ಹಾಕ್ತಾರೆ, ಆಮೇಲೆ ಮಾಡೋದು. ಇಲ್ಲಿ ತನಕ ಯಾವತ್ತಾದರೂ ಹೋಮ್ವರ್ಕ್ ಮಿಸ್ ಆಗಿದಾ? ಒಂದು 2-3 ಇರ್ಬೋದು. ಹೇಗೆ ಮಿಸ್ ಆಗೋದು? ಆಬ್ಸೆಂಟ್ ಆಗಿರ್ತೀನಿ, ಒಂದೊಂದ್ಸರಿ ಅದು ಗೊತ್ತಿರಲ್ಲ, ಅಥವಾ ಕೊಟ್ಟಿರ್ತಾರೆ ನಾನು ಪ್ರೆಸೆಂಟ್ ಆಗಿ ಕೊಟ್ಟಿದ್ರೆ ಮಾಡಿರಲ್ಲ, ಅದಕ್ಕೆ ಹಾಕ್ತಾರೆ. ನೆನಪು ಹೋಗಿರ್ತದಲ್ಲ, ಮನೆಗೆ ಬಂದು ಆಟ ಆಡೋದೇ ಆಗ್ತದೆ ಅಲ್ವಾ? ಅಮ್ಮ ನಿನ್ನ ಬಗ್ಗೆ ಸ್ಕೂಲಲ್ಲಿ ಏನಾದರೂ ಕಂಪ್ಲೇಂಟ್ ಮಾಡಿದಾರಾ? ಇಲ್ವಾ? ನಿನಗೆ ಏನಾದರೂ ಅಮ್ಮನ ಬಗ್ಗೆ ಕಂಪ್ಲೇಂಟ್ಸ್ ಉಂಟಾ? ಇಲ್ವಾ? ಸರಿ, ಈಗ ನಿಮಗೆ ಅಮ್ಮನಿಗೆ ಒಂದು ಬೈಲಿಕ್ಕೆ ಚಾನ್ಸ್ ಸಿಕ್ಕಿತ್ತು ಅಂತ ಅನ್ಕೊ, ಏನೆಲ್ಲ ಬೈತ್ಯಾ? ನಾನು ಅಮ್ಮಂಗೆ ಬೈಯೋದಿಲ್ಲ. ಒಳ್ಳೆ ಹುಡುಗಿ ಅಲ್ವಾ? ಸರಿ, ಬರ್ತ್ಡೇ ಸೆಲೆಬ್ರೇಷನಲ್ಲಿ ಹೇಗೆ ಮಾಡ್ತಾರೆ ಮನೆಯಲ್ಲಿ? ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಬಲೂನ್ಸ್ ಎಲ್ಲ ಮೇಲೆ ಸ್ಟಿಕ್ ಮಾಡ್ತಾರೆ, ಕೇಕ್ ತರ್ತಾರೆ, ಕೆಳಗಡೆ ಎಲ್ಲ ಬಲೂನ್ ಬಿಟ್ಟು ಹಾಕೋದು. ಒಂದು ಬಲೂನ್ ಒಳಗೆ ಫ್ಲವರ್ದು ಪೆಟಲ್ ಹಾಕ್ಬಿಟ್ಟು ಅದನ್ನ ಊದ್ಬಿಡ್ತಾರೆ. ಅದಾದಮೇಲೆ ನಾನು ಕೂತ್ಕೊಂಡ್ಮೇಲೆ ಇನ್ನೇನು ಕೇಕ್ ಕಟ್ ಮಾಡಬೇಕು ಅಂದಾಗ ಇದನ್ನು ಬಲೂನ್ ಹೊಡಿತಾರೆ, ಹೂವದ್ದು ಪೆಟಲ್ ಬೀಳುತ್ತೆ. ಹಾಗೆ. ಮತ್ತು ಸ್ಕೂಲಿಗೆಲ್ಲ ಕೊಡ್ತೀಯಾ ಚಾಕ್ಲೇಟ್ಸ್ ಎಲ್ಲ? ಹಾಂ. ಯಾವಾಗ ನಿಂದು ಬರ್ತ್ಡೇ? ಫೆಬ್ರವರಿ 10th. ಫೆಬ್ರವರಿಯಲ್ಲಿಯಾ? ಸರಿ, ಏನೆಲ್ಲ ಕೊಟ್ಟಿದ್ದೆ ಸ್ಕೂಲ್ಗೆ? ಸ್ಕೂಲ್ಗೆ ಚಾಕ್ಲೇಟ್ ಮಾತ್ರ. ಫ್ರೆಂಡ್ಸನ್ನೆಲ್ಲ ಮನೆ ಕರ್ಕೊಂಡ್ಬರ್ತೀಯಾ? ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ. ನಿಂದು ಬೆಸ್ಟ್ ಫ್ರೆಂಡ್ಸೇ ಬರೋದಿಲ್ವಾ? ನಾನು ಕರೆಯೋದಿಲ್ಲ, ಅವ್ರು ಕರೆದ್ರೆ ಬರ್ತಾರೆ, ನಾನು ಕರೆಯಲ್ಲ ಅಷ್ಟೆ. ಅವ್ರು ನಿನ್ನನ್ನು ಕರೀತಾರಾ? ಅವರು ಕರೀತಾರೆ, ಒಂದೊಂದ್ಸರಿ ಮಿಸ್ ಆಗುತ್ತೆ ಅಷ್ಟೆ. ಓಕೆ. ಅವರ ಬರ್ತಡೆಗೆ ಏನಾದರೂ ಗಿಫ್ಟ್ ಕೊಟ್ಟಿದ್ಯಾ? ಹಾಂ. ಏನು ಕೊಟ್ಟಿದ್ಯಾ? ಮಿಕ್ಕಿ ಮೌಸು, ಬಿಲ್ಡಿಂಗ್ ಬ್ಲಾಕ್ಸು, ಪಿಲ್ಲೋ, ಅಂದರೆ ಇದು ಒಂದೊಂದು ಟೈಪಲ್ಲಿ ಪಿಲ್ಲೋ ಬರುತ್ತಲ್ಲ ಮಕ್ಕಳಿಗೆ ಅಂತ, ಅದು ಆಟ ಆಡೋಕ್ಕೆ ಎಲ್ಲ. ನಿನ್ಗೇನು ಕೊಟ್ಟಿದ್ದಾರೆ ಅವರೆಲ್ಲ? ನಾನು ಅವ್ರನ್ನ ಕರೆದಿಲ್ಲ. ಅಲ್ಲಲ್ಲ, ಸ್ಕೂಲಲ್ಲಿ ಹೋದಾಗ ಕೊಡೋದಿಲ್ವಾ? ಇಲ್ಲ, ಮನೆಗೆ ಹೋದರೆ ಮಾತ್ರ ಕೊಡೋದು. ಪೇಪರಲ್ಲಿ ಹ್ಯಾಪಿ ಬರ್ಡೇ ಅಂತೆಲ್ಲ ಗಿಫ್ಟ್ ಮಾಡಿ ಕೊಡ್ತಾರೆ. ಗ್ರೀಟಿಂಗ್ಸ್ ಕಾರ್ಡ್ ಟೈಪು. ಸರಿ, ಟೀಚರ್ಸ್ ಡೇಗೆ ಟೀಚರ್ಗೆ ಏನು ಕೊಟ್ಟಿದ್ಯಾ? ಟೀಚರ್ಸ್ ಡೇಗೆ ನಾನು ಆಲ್ಮೋಸ್ಟ್ ಏನು ಕೊಟ್ಟಿಲ್ಲ. ಯಾಕೆ? ಯಾವ ಟೀಚರ್ಸ್ ಇಷ್ಟ ಇಲ್ವ ನಿಮಗೆ? ನಂಗೆ ಇಷ್ಟ. ಲಾಸ್ಟ್ ಇಯರು ನಾನು ಪೆನ್ ಕೊಟ್ಟಿದ್ದೆ, ಈ ಸರಿ ಕೊಡಲಿಕ್ಕಾಗಿಲ್ಲ. ಮಿಸ್ ಆಯಿತಾ? ರಜೆ ಹಾಕಿದ್ಯಾ? ಇಲ್ಲ, ಹೋಗಿದ್ದೆ, ಬಟ್ ಅಪ್ಪ ಬೇಡ ಅಂದರು. ಅಪ್ಪ ಬೇಡ ಹೇಳಿದ್ರು. ಸರಿ, ನಿಂಗೆ ಯಾರು ಫೇವ್ರೆಟ್ ಟೀಚರ್? ಫೇವ್ರೆಟ್ ಟೀಚರ್ ಬಂದುಬಿಟ್ಟು ಸುನೀತಾ ಮ್ಯಾಮ್. ಯಾಕೆ ಅವ್ರು ಫೇವ್ರೇಟ್? ಯಾಕಂದರೆ ಅವರು ಇಂಗ್ಲೀಷ್ ತೊಗೊತಾರೆ, ಅದು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಬೋರಿಂಗ್ ಆಗಲ್ಲ. ಅವರು ಅದ್ರ ಬಗ್ಗೆ ಎಷ್ಟೇ ಹೇಳ್ತಿದ್ರು ಅದನ್ನು ಕೇಳಿಸ್ಕೊಳಕ್ಕೆ ಇಷ್ಟ. ಸೊ ಹಾಗಿದ್ರೆ ನಿಮಗೆ ಅವ್ರು ಮಾಡಿದ ಪಾಠ ಮನೆಗೆ ಬಂದು ಓದಬೇಕಾಗಿಯೇ ಇಲ್ಲ ಅಲ್ವಾ? ಬೇರೆ ಯಾರ್ದು ಆ ಥರ ಪಾಠ ಮಾಡೋದಿಲ್ವಾ? ಮಾಡ್ತಾರೆ, ಬಟ್ ನಂಗೆ ಅವ್ರು ತುಂಬ ಇಷ್ಟ. ಅವ್ರು ತುಂಬ ಇಷ್ಟ. ಅವ್ರನ್ನ ಇಮಿಟೇಟ್ ಮಾಡ್ತೀಯಾ ಮನೆಗೆ ಬಂದು? ಅವ್ರು ಮಾಡಿದ ಹಾಗೆ ಮಾಡೋದು ಆ ಥರ ಏನಾದರೂ ಮಾಡ್ತೀಯಾ? ಹೌದಾ? ಅವ್ರದ್ದೆಂಥ ಫೇವ್ರೆಟ್ ಡೈಲಾಗ್? ಅವ್ರದ್ದು ಫೇವ್ರೆಟ್ ಡೈಲಾಗ್ ಬಂದುಬಿಟ್ಟು ಹೇಳ್ಕೊಡ್ತಾರೆ, ಬುಕ್ ಮೇಲೆ ಕೈ ಇಟ್ಟು ತೋರಿಸ್ತಾರೆ, ಅದು ಎಲ್ಲಿ ಬರಿಬೇಕು ಅಂತ, ಆ ಥರ ಅವ್ರದ್ದು ಇದು. ಮತ್ತು ನಿಮಗೆ ಮ್ಯಾಥ್ಸ್ ಟೀಚರಲ್ಲಿ ಇಷ್ಟ ಅಲ್ವಾ? ಮ್ಯಾಥ್ಸ್ ಟೀಚರು ತುಂಬ ಇಷ್ಟ. ಕನ್ನಡ, ಮ್ಯಾಥ್ಸ್, ಇಂಗ್ಲೀಷ್. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಸುನೀತಾ ಮ್ಯಾಮ್. ಅವರೆಯಾ? ಸರಿ, ಅಸೆಂಬ್ಲಿಯಲ್ಲಿ ಹೇಗಿರ್ತಾರೆ ನಿಮ್ಮಲ್ಲಿ? ಅಸೆಂಬ್ಲಿಯಲ್ಲಿ ನಿಂತ್ಕೊಬೇಕು. ಗೊತ್ತುಂಟು, ನಿಂತ್ಕೊಳ್ಳೇಬೇಕು, ಮತ್ತು ಕೂತ್ಕೊಳ್ಳಿಕ್ಕೆ ಆಗ್ತದಾ ಅಲ್ವಾ? ಅಸೆಂಬ್ಲಿಯಲ್ಲಿ ನಿಂತು
ಅಸೆಂಬ್ಲಿಯಲ್ಲಿ ನಿಂತಾಗ ಅವರು ಪ್ರೇಯರ್ ಹೇಳ್ತಾರೆ ನಮ್ಮೊಟ್ಟಿಗೆ. ಯಾರು ಅವರು ಅಂದರೆ? ಸುನೀತಾ ಮ್ಯಾಮ್. ಓಕೆ, ಅವರು ಸಹ ಪ್ರೇಯರ್ ಹೇಳ್ತಾರೆ. ಹಾಂ, ಇವಾಗ ಭಗವದ್ಗೀತಾ ಶ್ಲೋಕಾಸ್ ಎಲ್ಲ ಹೇಳಬೇಕು ಅಂದರೆ ನಮಗೆ ಕೆಲವೊಂದು ವರ್ಡ್ ಕಷ್ಟ ಆಗುತ್ತೆ. ಅದನ್ನು ದೊಡ್ಡವ್ರು ಹೇಳಿದ್ಮೇಲೆ ದೊಡ್ಡವರೊಟ್ಟಿಗೆ ಅವ್ರು ಹೇಳಿ ಅದಾದಮೇಲೆ ನಮಗೆ ಸರಿಯಾಗಿ ಕೇಳಿಸುತ್ತಲ್ಲ, ಅದಕ್ಕೆ ರಿಪೀಟ್ ಮಾಡ್ತೀವಿ. ಯಾವುದಾದ್ರೂ ಶ್ಲೋಕ ಹೇಳ್ಬೋದು ಈಗ? ಹಾಂ, ಹೇಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸೊ ನಿಮಗೆ ಅಸೆಂಬ್ಲಿಯಲ್ಲಿ ಫಸ್ಟ್ ಇದು ಪ್ರೇಯರಾ? ಹಾಂ. ಮತ್ತೆ ಬೇರೆ ಅದೇ ಗುರುಬ್ರಹ್ಮ ಸರಸ್ವತಿ ಅದೇ ಇರೋದು. ಜನಗಣ ಇದು ಅದೆಲ್ಲ ಏನಿಲ್ಲ? ಜನಗಣ ಇದೆ ಅಷ್ಟೇ. ಬೇರೆ ಸ್ಕೂಲದ್ದೇ ಪ್ರೇಯರ್ ಅಂತ ಒಂದಿರ್ತದೆ, ಆ ಥರ ಎಲ್ಲ ಏನಿಲ್ವಾ? ಇದೆ, ಬಟ್ ನಂಗೆ ಅದು ಗೊತ್ತಿಲ್ಲ. ಅದು ನಿಮ್ಗೆ ಹೇಳಲಿಕ್ಕಿಲ್ವಾ? ಹೇಳಲಿಕ್ಕಿದೆ, ಬಟ್ ನಾವೊಬ್ಬರೇ ಹೇಳುವಾಗ ನಂಗೆ ಅಷ್ಟೊಂದು ಬರಲ್ಲ. ಓಕೆ, ಅಸೆಂಬ್ಲಿಯಲ್ಲಿ ನಿಲ್ತೀರಲ್ವಾ? ಹಾಂ. ಅಂದರೆ ಅದು ನಿಮಗೆ ಯಾರು ಸೀನಿಯರ್ಸ್ ಹೇಳಲಿಕ್ಕಾ ಪ್ರೇಯರ್ಸ್ ಎಲ್ಲ? ಹಾಂ, ಇವಾಗ 8th 9th 10th ಅವರಿಗೆ ಚಾನ್ಸ್ ಕೊಡ್ತಾರೆ. ಅವರಲ್ಲಿ ಒಂದೊಂದು ಕ್ಲಾಸಿಂದ ಇಬ್ಬರಿಬ್ಬರನ್ನ ಕರೀತಾರೆ. ಅವರು ಅಲ್ಲಿ ಬರ್ತಾರೆ ಅಸೆಂಬ್ಲಿಯಲ್ಲಿ. ನಿಮಗೆ ಸೀನಿಯರ್ಸ್ ಯಾರಾದರೂ ಬೆಸ್ಟ್ ಫ್ರೆಂಡ್ಸ್ ಇದ್ದಾರಾ? ಹಾಂ. ಯಾರು ಅವರು? ಶ್ರೀಹಿತಾ ಅಂತ. ಯಾಕೆ ಅವಳು ಹೇಗೆ ಫ್ರೆಂಡ್ ಅಲ್ಲೂ? ಅವಳು 9th ಸ್ಟ್ಯಾಂಡರ್ಡು. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ ಅವಳು ನನ್ನ ಡ್ಯಾನ್ಸ್ ಕ್ಲಾಸಿಗೆ ಬರ್ತಿದ್ಲು. ಹಾಂ, ಅದಕ್ಕೆ ಡ್ಯಾನ್ಸ್ ಕ್ಲಾಸಿಂದ ಸ್ಕೂಲಿಗೆ ಫ್ರೆಂಡ್ ಆಗಿತ್ತು. ಓಕೆ, ಹಾಗೆ ಸ್ಕೂಲಲ್ಲೆಲ್ಲ ಸಪೋರ್ಟ್ ಮಾಡ್ತಾಳೆ ನಿಮಗೆ ಫೈಟಿಂಗ್ ಎಲ್ಲ ಆದಾಗ? ಇಲ್ಲ, ಅವಳು ಮೇಲಿರ್ತಾಳೆ. ಓ, ನಿಮ್ಮದು ಕೆಳಗೆ ಕ್ಲಾಸ್? ಹಾಂ, ನಮ್ಮದು ಗ್ರೌಂಡ್ ಫ್ಲೋರಲ್ಲೇ. ಈಗ ನಿಮಗೆ ರಜೆ ಉಂಟು ಅಂತಿದ್ರೆ ಹೇಗೆ ಗೊತ್ತಾಗ್ತದೆ? ರಜೆ ಅಂದರೆ ಕ್ಲಾಸ್ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೆ. ಓಕೆ, ವಾಟ್ಸಪ್ಪಲ್ಲೇ? ನಿಮ್ಮದು ಸ್ಕೂಲಲ್ಲಿ ಡೈರಿ ಎಲ್ಲ ಏನಿಲ್ಲ? ಇಲ್ಲ. ಈಗ ನೀನು ರಜೆ ಹಾಕಿದ್ಯಾ ಅಂತ ಅನ್ಕೋ, ನೆಕ್ಸ್ಟ್ ಡೇ ಹೋಗೋ ಲೀವ್ ನೋಟ್ ಕೊಡ್ಲಿಕ್ಕೆ ಉಂಟಾ ಇಲ್ವಾ? ಅಂದರೆ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ಕಳಿಸ್ತಾರೆ, ಏನು ಬರೆದಿರ್ತೀವಿ. ಅದಲ್ಲ, ಅದು ನಿಂದು ಕ್ಲಾಸ್ ನೋಟ್ಸ್ ಆಯಿತು. ಈಗ ನೀನು ರಜೆ ಹಾಕಿದ್ಯಲ್ಲ ಇವತ್ತು, ಸೊ ನಿಮಗೆ ನೆಕ್ಸ್ಟ್ ಡೇ ಹೋಗೋ ಲೀವ್ ನೋಟ್ ಕೊಡ್ಲಿಕ್ಕಿಲ್ವಾ? ಇಲ್ಲ, 1 day 2 ಡೇಗೆಲ್ಲ ಕೇಳಲ್ಲ. ಇವಾಗ ತುಂಬ ದಿವಸ ಅಂದರೆ ಲೀವ್ ಲೆಟರ್ ಬರ್ಕೊಡ್ಬೇಕು. ಓಕೆ, ಅದು ಹೇಗೆ ಬರೀತೀಯಾ? ಒಂದು A4 ಸೈಜ್. A4 ಶೀಟಲ್ಲಿ ಬರೀಲಿಕ್ಕಾ? ಓಕೆ, ಅದರ ಪೇರೆಂಟ್ಸ್ ಸಿಗ್ನೇಚರ್ ಎಲ್ಲ ಆಗ್ಲಿಕ್ಕೆ ಉಂಟಾ? ಪೇರೆಂಟ್ಸ್ ಸಿಗ್ನೇಚರ್ ಇಲ್ಲ, ಟೀಚರು ಇದು ಮಾಡ್ತಾರೆ ಅಷ್ಟೇ. ಅಲ್ಲ, ನೀನು ರಜೆ ಹಾಕಿದೆ ಅಂತ ನಿನ್ನ ಮನೆಯವರಿಗೆ ಸಹ ಗೊತ್ತಿರಬೇಕಲ್ಲ? ಅದೇ ಅವರು ಬರೀತಾರಲ್ಲ. ಈಗ ಲೀವ್ ನೋಟ್ ನೀನು ಬರೀದಲ್ವಾ, ಪೇರೆಂಟ್ಸ್ ಬರೀದಾ? ಹಾಂ. ಓಕೆ, ನಿಮಗೆ ಸ್ಕೂಲಲ್ಲಿ ಡೈರಿ ಅಂತ ಏನು ಮೇಂಟೈನ್ ಮಾಡಲಿಕ್ಕಿಲ್ವಾ? ಡೈರಿ ಅಂತ ಇರುತ್ತೆ, ಹೋಮ್ ವರ್ಕ್ಸು ಅಥವಾ ಏನಾದರೂ ನ್ಯೂ ಲೆಸನ್ ಸ್ಟಾರ್ಟ್ಸ್ ಮಾಡಿದರೆ, ನೋಟ್ಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಅದೇ ಲೆಸನ್ದು ಅದನ್ನೆಲ್ಲ ಡೈರಿಯಲ್ಲಿ ಕೊಡ್ತಾರೆ. ನಾವು ಅದನ್ನ ದಿನ ಹೋಗಿ ಪೇರೆಂಟ್ಸ್ಗೆ ತೋರಿಸ್ಬೇಕು. ಪೇರೆಂಟ್ಸ್ ಸಿಗ್ನೇಚರ್ ಅಂತ ಇರುತ್ತೆ, ಅಲ್ಲಿ ಪೇರೆಂಟ್ಸ್ ಹಾಕಬೇಕು. ನಿನ್ನದು ಯಾವತ್ತಾದ್ರೂ ಮಿಸ್ ಆಗಿದಾ ಸಿಗ್ನೇಚರ್? ಹಾಕ್ಲೂಬೋದು, ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಏನು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಇಲ್ಲ. ಸರಿ, ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ತೆಗೆದಿದ್ಯಾ? ಅದಿನ್ನೂ ಬಂದಿಲ್ಲ. ಇಲ್ಲಿ ತನಕ ಫಸ್ಟ್ ಯೂನಿಟ್ ಆಯಿತು, ಅದರಲ್ಲಿ 2ಕ್ಕೆ 20 ಔಟ್ ಆಫ್ 20 ಬಂದಿತ್ತು. ಮತ್ತೆಲ್ಲ ಹಾಫ್ ಮಾರ್ಕ್ ಅಷ್ಟೇ ಕಟ್ಟಾಗಿದ್ದು. ಅದೇ ಹೇಗೆ ಹಾಫ್ ಮಾರ್ಕ್ ಕಟ್ಟಾಯಿತು? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಅಥವಾ ಆ ಕ್ವಶನ್ಗೆ ರಾಂಗ್ ಆನ್ಸರ್ ಬರೆದಿದ್ರೆ, ಅಥವಾ ಆ ಕ್ವಶನ್ನೇ ಮತ್ತೆ ಬರೆದಿದ್ರೆ ಮಾರ್ಕ್ಸ್ ಕಟ್ಟಾಗುತ್ತೆ. ಓ, ನೀನು ಸೇಮ್ ಕ್ವಶನ್ಗೆ ರಿಪೀಟ್ ಆನ್ಸರ್ ಬರ್ದಿಯಾ? ಇಲ್ಲ. ಮತ್ತೆ ಆನ್ಸರ್ ಬರ್ದಿರ್ತೀನಿ ಕರೆಕ್ಟಾಗಿ, ಸ್ಪೆಲ್ಲಿಂಗ್ ಮಿಸ್ ಆಗಿರುತ್ತೆ. ಸರಿ, ಮನೇಲಿ ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ? ಅಮ್ಮ ಅಪ್ಪ ಇಬ್ಬರು ಹೆಲ್ಪ್ ಮಾಡ್ತಾರೆ. ಟ್ಯೂಷನ್ಗೆ ಹೋಗ್ತೀಯಾ? ಇಲ್ಲ, ಮನೆಯಲ್ಲೇ ಹೇಳಿಕೊಡೋದು. ಸ್ಕೂಲಲ್ಲಿ ಹೋಮ್ವರ್ಕ್ಸ್ ಎಲ್ಲ ಸ್ಕೂಲಲ್ಲೇ ಮಾಡಲಿಕ್ಕೆ ಇರ್ತದೆ, ಮನೆಯಲ್ಲೆಯಾ? ಬೇಕಿದ್ರೆ ಸ್ಕೂಲಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಮನೆಗೆ ಬಂದು ಮಾಡ್ಬೋದು. ಕೆಲವೊಂದು ಸರಿ ನಾನೇ ಅಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಈಸಿ ಇದ್ದರೆ, ಕಷ್ಟ ಇದ್ದರೆ ಮಾತ್ರ ಮನೇಲಿ ಬಂದು ಮಾಡ್ಕೊತೀನಿ. ಓಕೆ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಓಕೆ, ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನಿನ್ನ ಹಾಬೀಸ್ ಎಲ್ಲ ಏನು? ನಾನು ಫ್ರೀ ಟೈಮಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ, ಆಮೇಲೆ ಮ್ಯೂಸಿಕ್ಕಿಗೆಲ್ಲ ಹೋಗ್ತೀನಿ. ಡ್ಯಾನ್ಸ್ ಕ್ಲಾಸ್ ಬಂದುಬಿಟ್ಟು ಸಂಧ್ಯಾ ಉಡುಪ ಕಡೆಯಿಂದ ಅವರು ಹೇಳ್ಕೊಡ್ತಾರೆ. ಓಕೆ, ಯಾವ ಡ್ಯಾನ್ಸ್? ಭರತನಾಟ್ಯಂ. ಭರತನಾಟ್ಯಮ.
ಉಡುಪ ಫೌಂಡೇಶನಲ್ಲಿ ವಿದುಷಿ ಶ್ರೀಮತಿ ಸಂಧ್ಯಾ ಉಡುಪ ಅವರಲ್ಲಿ ಕಲಿತಿದ್ದೀನಿ ಡ್ಯಾನ್ಸು. ಆಮೇಲೆ ನಾನು ತುಂಬ ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ, ಬ್ಯಾಂಗಳೂರು, ಕೋಲಾರ, ತುಮಕೂರು, ಬೈಂದೂರು. ಆಮೇಲೆ ಇಸ್ಕಾನ್ ಅಂತ ಒಂದು ಕಾಂಪಿಟೇಷನ್ ಇದೆ, ಅಲ್ಲಿ ಕಾಂಪಿಟೇಟ್ ಮಾಡಬೇಕು, ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ. ಹಾಗೆ ತುಂಬ ಕಾಂಪಿಟೇಷನ್ಸು, ಮತ್ತು ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಕಾಂಪಿಟೇಷನ್ಸ್ ಅಂದರೆ ಹೋಗಲಿ ಅಂತಾರೆ, ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಆಮೇಲೆ ತುಂಬ ಪ್ರೋಗ್ರಾಮ್ಸ್ಗೆ ಕರ್ಕೊಂಡು ಹೋಗ್ತಾರೆ. ನಾನು ಮತ್ತು ಶರಣ್ಯ ಅಂತ ನಾನು ಮತ್ತು ಅವರು ತುಂಬ ಫ್ರೆಂಡ್ಸು. ನಮ್ಮಮ್ಮ ಮತ್ತು ಅವರಮ್ಮ ತುಂಬ ಕ್ಲೋಸ್. ಓಕೆ, ಅಮ್ಮ ಮತ್ತು ಅವರಮ್ಮ ಬೆಸ್ಟ್ ಫ್ರೆಂಡ್ ಆದ್ದರಿಂದ ನೀನು ಮತ್ತು ಇವಳು ಬೆಸ್ಟ್ ಫ್ರೆಂಡ್. ಓಕೆ, ಓಕೆ, ಈಗ ನೀನು ಕಾಂಪಿಟೇಷನ್ಗೆಲ್ಲ ಹೋಗ್ತೀಯಲ್ವಾ? ಸೊ ನಿನ್ನ ಜೊತೆ ಯಾರು ಬರ್ತಾರೆ? ನನ್ನ ಜೊತೆ ಅಮ್ಮ ಬರ್ತಾರಾ? ಪಪ್ಪ ಬರೋದಿಲ್ವಾ? ಪಾಪುನ ನಮ್ಮ ಅಜ್ಜಿ ಇರ್ತಾರೆ, ಬೆಳಗ್ಗೆ ಬರ್ತಾರೆ, ಅವರೊಟ್ಟಿಗೆ ಇರ್ತಾರೆ. ಅಜ್ಜಿ ಮನೇಲಿ ಏನು ಮಾಡ್ತಾರೆ? ಅಜ್ಜಿ ಮನೆಯಲ್ಲ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಓ, ನಿಮ್ಮ ಮನೆಗೆ ಅವ್ರು ಬರೋದಾ? ಸರಿ, ಈಗ ಇಷ್ಟೆಲ್ಲ ಕಾಂಪಿಟೇಷನ್ಗೆಲ್ಲ ಹೋಗಿದ್ಯಾ ಅಂತ ಹೇಳಿದ್ಯಲ್ಲ, ನಿಮ್ಮದು ಫೇವ್ರೆಟ್ ಪ್ಲೇಸ್ ಯಾವುದಿಷ್ಟು ಹೋದದ್ರಲ್ಲಿ? ಕೋಲಾರ. ಏನು ಸ್ಪೆಷಲ್ ಇತ್ತು ಅಲ್ಲಿ? ಅಲ್ಲಿ ಕೋಲಾರ ಅಂದರೆ ಅಲ್ಲಿ ಕಾಂಪಿಟೇಷನ್ ಅದು ಇದು ಇರುತ್ತಲ್ಲ, ಅವರು ಸ್ವಾಗತ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಅಂದರೆ ಹೇಗೆ ಮಾಡಿದ್ರು? ಅವರು ಫಸ್ಟು ನಮ್ಮ ಟೀಚರ್ ಹೆಸರು ಹೇಳಿಬಿಟ್ಟು ಆಮೇಲೆ ನಾವೆಲ್ಲ ಬಂದಾಗ ತಟ್ಟೆಯಲ್ಲಿ ಹೂವು ಎತ್ಕೊಂಡು ಹಾಕೋದು. ಓಕೆ, ಅದು ನಿಮ್ಮದು ಸ್ಪೆಷಲ್ ಮೂಮೆಂಟ್. ಮತ್ತು ಬೇರೆ ಕಡೆ ಹೋದಾಗೆಲ್ಲ ಆ ಥರ ಏನು ಮಾಡಲಿಲ್ಲ? ಆ ಥರ ಏನು ಮಾಡಿಲ್ಲ, ಬರೀ ಟೀಚರ್ ಹೆಸರು ಹೇಳ್ತಾರೆ, ನಾವು ಬಂದುಬಿಡ್ತೀರಿ. ಓಕೆ, ಡ್ರೆಸ್ ಎಲ್ಲ ಹೇಗೆ ಮಾಡ್ತಾರೆ ನಿಮಗೆ ಅಲ್ಲಿ? ಕಾಸ್ಟ್ಯೂಮ್ ಅಂತ ಇರುತ್ತಲ್ಲ, ಅದನ್ನು ಹಾಕ್ತಾರೆ. ಅದು ನೀವೇ ತಗೊಳ್ಳಿಕ್ಕಾ ಅಥವಾ ಅವರೇ ಅಲ್ಲಿ ಪ್ರೊವೈಡ್ ಮಾಡ್ತಾರಾ? ಇಲ್ಲ, ಅವರು ಟೇಲರ್ ಬರ್ತಾರೆ, ಅವರು ಇದು ಎಲ್ಲ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ನಮಗೆ ಡ್ರೆಸ್ ಹೊಲ್ಕೊಡ್ತಾರೆ.
ಮತ್ತು ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಅದೆಲ್ಲ ಏನಿಲ್ವಾ? ಇಲ್ಲ. ಸ್ಕೂಲಲ್ಲಿ ಏನು ಕಾಂಪಿಟೇಷನ್ ಏನಾಗಲಿಲ್ವಾ? ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಇರುತ್ತೆ ಕೆಲವೊಂದು. ಇವಾಗ ಸ್ಟೋರಿ ಟೆಲ್ಲಿಂಗು, ಸಿಂಗಿಂಗು ಅದೆಲ್ಲ ಇರುತ್ತೆ, ಶ್ಲೋಕ ಟೆಲ್ಲಿಂಗು. ನಾನು ಸಿಂಗಿಂಗು ಮತ್ತು ಶ್ಲೋಕದಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಸ್ಕೂಲಲ್ಲಿ. ಓಕೆ, ಸಿಂಗಿಂಗಲ್ಲಿ ಇದೆಯಾ? ಸಿಂಗಿಂಗ್ ಕ್ಲಾಸಿಗೆ ಎಲ್ಲಿ ಹೋಗ್ತೀಯಾ? ಇಲ್ಲಿ ಉಪ ಫೌಂಡೇಶನಲ್ಲೇ ವಿದುಷಿ ಶ್ರೀಮತಿ ಅಪೂರ್ವ ಲಕ್ಷ್ಮಿ ಅವರು ಬಂದುಬಿಟ್ಟು ಹೇಳ್ಕೊಡ್ತಾರೆ. ಹೇಗೆ ಮೇಂಟೈನ್ ಮಾಡ್ತೀಯ ಎರಡೆರಡು ಕ್ಲಾಸ್ನ? ಎರಡೆರಡು ಕ್ಲಾಸ್ ಅಂದರೆ ಒಂದೊಂದು ದಿವಸ ಡ್ಯಾನ್ಸ್ ಇರುತ್ತೆ, ಒಂದೊಂದು ದಿವಸ ಮ್ಯೂಸಿಕ್ ಇರುತ್ತೆ, ಒಂದೊಂದು ದಿವಸ ಎರಡೂ ಇರುತ್ತೆ. ಎಷ್ಟು ಗಂಟೆಯಿಂದ ಇರ್ತದೆ? ಒಂದು 4:30 ಅಥವಾ 5:30 ಸ್ಟಾರ್ಟ್ ಮಾಡ್ತಾರೆ. 5:30 ಮ್ಯೂಸಿಕ್ ಇದ್ದರೆ ಇವ್ರು 5:30 ಡ್ಯಾನ್ಸ್ ಇಟ್ಟರೆ ನಾವು ಅವ್ರ ಹತ್ರ ಕೇಳ್ಕೊತೀವಿ 5:30 ಮ್ಯೂಸಿಕ್ ಇದೆ ಅಂತ. ನಮ್ಮ ಬ್ಯಾಚಿಗೆ 6:30 ಅಂತ ಕೊಡ್ತಾರೆ. ಹಾಗೆ. ಈಗ ನಿಮಗೆ ಸಂಗೀತ ಇಷ್ಟ ಆಗ್ತದಾ, ಭರತನಾಟ್ಯ ಇಷ್ಟ ಆಗ್ತದಾ? ಆ ಥರ ಹೇಳಲಿಕ್ಕಿಲ್ಲ, ಎರಡು ಇಷ್ಟವಾ? ಬೇರೆ ಫಾರ್ಮ್ಸ್ ಎಲ್ಲ ಕಲ್ತಿದ್ಯಾ ಡ್ಯಾನ್ಸಲ್ಲಿ? ಭರತನಾಟ್ಯ ಮಾತ್ರ? ಹಾಂ, ಭರತನಾಟ್ಯ ಅದೆಲ್ಲ ಏನು ಇಂಟ್ರೆಸ್ಟ್ ಇಲ್ವಾ? ಸಂಗೀತ ಟೀಚರ್ ಯಾರಂತ ಹೇಳಿದೆ? ವಿದುಷಿ ಅಪೂರ್ವ ಲಕ್ಷ್ಮಿ ಅವರು. ಡೈಲಿ ಇರ್ತದೆ ಇದು ಕ್ಲಾಸ್? ಡೈಲಿ ಇರಲ್ಲ, ವೀಕ್ಲಿ ಟ್ವೈಸ್ ಇರುತ್ತೆ. ಅಂದರೆ ಸ್ಯಾಟರ್ಡೆ ಸಂಡೇಸಾ? ಸಂಡೇ ಸ್ಯಾಟರ್ಡೆ ಅಂತಲ್ಲ, ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ. ಅವ್ರು ಹೇಳಿದಾಗ ನೀವು ಹೋಗ್ಲಿಕ್ಕೆ ಹೇಗೆ? ಅವ್ರು ಹೇಳಿದಾಗ ನಮ್ಮ ಮನೆ ಹತ್ರನೇ ಇರೋದು. ಅದಕ್ಕೆ ಅವರು 5:30 ಹೇಳಿದ್ರೆ ನಾವು 5:30 ಅಂದರೆ ನಾನೊಂದು 5:28ಗೆ ಹೊರಡ್ತೀನಿ ಇಲ್ಲಿಂದ. 5:20 ಇದಕ್ಕೆ ಅಲ್ಲಿ ರೀಚ್ ಆಗ್ತೀನಿ. 5:28ಗೆ ಹೊರಡ್ತಿ, 2 ನಿಮಿಷದಲ್ಲಿ ರೀಚ್ ಆಗ್ತೀವಿ ಅಲ್ಲಿ. ಅಷ್ಟು ವಾಕೆಬಲ್ ಡಿಸ್ಟೆನ್ಸ್ ಅಷ್ಟೇ. ಸರಿ, ಈಗ ನಿನಗೆ ಅಲ್ಲೆಲ್ಲ ಕಾಂಪಿಟೇಷನ್ನಿಗೆಲ್ಲ ಹೋಗ್ತೀಯಲ್ವಾ? ಸೊ ನಿನಗೆ ಅಲ್ಲಿ ತುಂಬ ಖುಷಿಯಾದದ್ದು ಕಾಂಪಿಟೇಷನ್ ಯಾವುದು? ಡ್ಯಾನ್ಸಿಂಗ್. ಏನು ಸ್ಪೆಷಲ್ ಇತ್ತು ಅಲ್ಲಿ? ಡ್ಯಾನ್ಸ್ ಅಂದರೆ ತುಂಬ ಜನ ಬಂದಿದ್ರಾ ಹೇಗೆ? ತುಂಬ ಜನ ಕಾಂಪಿಟೇಟರ್ಸ್ ಇದ್ದರು. ಬಟ್ ಯಾವಾಗಲೂ ಮ್ಯಾಮ್ ನನಗೆ ತುಂಬ ಇರೋದು ಕೊಡಲ್ಲ, ತುಂಬ ಇದ್ರದ್ದು ಅಂದರೆ ಹೆವಿ ಸ್ಟೆಪ್ಸ್ ಇರುವಂಥದ್ದೆಲ್ಲ ಕೊಡೋದು. ಹೆವಿ ಸ್ಟೆಪ್ಸ್ ನಾವು ವಿಡಿಯೋದ ನೋಡಿದರೆ ಅವ್ರು ಬರೀ ಹಾಡು ಕಳ್ಸೋಕೆ ಹೇಳ್ತಾರೆ, ಅವರೇ ಓನಾಗಿ ಇಮೇಜನ್ ಮಾಡಿಬಿಟ್ಟು ನಮ್ಗೆ ಹೇಳ್ಕೊಡೋದು. ಹಾಗೆ. ಮತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತೀಯಾ? ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಇರಲ್ಲ ಡ್ಯಾನ್ಸ್ದು ಅಂತ. ಅಲ್ಲ, ಸ್ಕೂಲ್ ಡೇ ಎಲ್ಲ ಇರ್ತದಲ್ಲ? ಹಾಂ, ಸ್ಕೂಲ್ ಇದಿರುತ್ತೆ, ಸ್ಕೂಲ್ಗೆ ಬೇರೆ ಅಂತ ಡ್ಯಾನ್ಸ್ ಕೊಡ್ತಾರೆ, ಅವರೇ ಡ್ಯಾನ್ಸ್ ಇದು ಸೆಲೆಕ್ಟ್ ಮಾಡೋದು. ಓಕೆ, ನೀವು ಸ್ಕೂಲಲ್ಲಿ ಭರತನಾಟ್ಯ ಮಾಡೋದಿಲ್ವಾ? ಅದು ಸೀನಿಯರ್ಸ್ಗೆ ಅವಕಾಶ ಇಲ್ಲ, ಸೀನಿಯರ್ಸ್ಗೂ ಕೂಡ ಟೀಚರ್ಸೇ ಸೆಲೆಕ್ಟ್ ಮಾಡ್ತಾರೆ. ಟೀಚರ್ಸ್ ಹೇಳಿಕೊಡ್ತಾರಾ? ಸರಿ, ಈಗ ಇಷ್ಟು ಚೆಂದ ಮಾಡಿ ಹೊರಡ್ಕೊಂಡೆಲ್ಲ ಬಂದಿಯಲ್ಲ, ಯಾರು ಹೊರಟಿಸಿದ್ರು? ಅಮ್ಮವ. ಅದು ಕುತ್ತಿಗೆ ಏನು ಹಾಕಿದ್ದು ನೀನು? ಸರ. ಅದು ಯಾರು ಕೊಡಿಸಿದ್ರು? ಇದು ಕೂಡ ನಮ್ಮ ಡ್ಯಾನ್ಸ್ ಟೀಚರ್ ಕೊಟ್ಟಿತ್ತು ನಿಮಗೆ ಗಿಫ್ಟಾ? ಮತ್ತು ಇದು ಡ್ರೆಸ್ಸು ನಮ್ಮಮ್ಮ ಹೊಲಿಸಿದ್ದು, ಅವ್ರದ್ದೊಂದು ಸೀರೆ ಇತ್ತು ಇದೇ ಥರ, ಅದ್ರಲ್ಲಿ ಹೊಲಿಸಿದ್ದಾರೆ. ಇದೇ ಥರವಾ? ಇದೇ ಸೀರೆನ? ಇದೇ ಸೀರೆ. ಇದೇ ಸೀರೆಯಲ್ಲಿ ಲಂಗದ ಹೊಲಿಸಿದ್ದು. ನಿಂಗೆ ಇಷ್ಟವಿದ್ದು ಡ್ರೆಸ್? ನನಗೆ ಲಂಗ ಬ್ಲೌಸ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಫ್ರಾಕ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಿಂಗೆ ಇದನ್ನು ಹೊಲಿಸಿ ಕೊಟ್ಟದ್ದು, ಹಾಕಬೇಕಲ್ಲ? ಇದು ಫ್ರಾಕಲ್ಲಿ, ಇದು ಆ್ಯಕ್ಚುಲಿ ಲಂಗ ಬ್ಲೌಸ್. ಹೌದು, ಹಾಕಿದೆಯಲ್ಲ ಈಗ? ಹಾಕಿದಾಗ ಇದ್ರ ಥರ ಕಾಣಿಸುತ್ತೆ. ಯಾವುದ್ರ ಥರ ಕಾಣ್ತೀಯಾ? ಫ್ರಾಕ್. ಇದಾ? ಹಾಕಿದಾಗ ಫ್ರಾಕ್ ಥರ ಕಾಣ್ತದೆ. ಓಕೆ, ನಿಂದು ಫೇವ್ರೇಟ್ ಕಲರ್ ಯಾವುದು? ಪಿಂಕ್. ಪಿಂಕ್ ಅದು ಎಷ್ಟು ಕಲರ್? ಪಿಂಕ್ ಕಲರ್ ಅದು ಎಷ್ಟು ಡ್ರೆಸ್ ಇದೆ? ಪಿಂಕಲ್ಲಿ ಒಂದು 10 ಇರ್ಬೋದು. 10 ಡ್ರೆಸ್ ಇರೋದಾ? ಪಿಂಕಲ್ಲಿ ನಮ್ಮಮ್ಮ ಕೊಡ್ಸಾರ, ಬೇರೆ ಕಲರಲ್ಲಿ. ಅಮ್ಮನಿಗೆ ಯಾವುದು ಫೇವ್ರೇಟ್ ಕಲರ್? ಅಮ್ಮಂಗೆ ಪರ್ಪಲ್. ಅಮ್ಮನಿಗೆ ಪರ್ಪಲ್. ಈಗ ನೀನು ಹಾಕಿದ್ದಿಲ್ಲ ಅದೇ ಕಲರ್ ಅಂತಲ್ಲ ಇಷ್ಟ? ಸರಿ, ಪಪ್ಪ ಇಲ್ಲಿ ತನಕ ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ ನಿಮಗೆ ಬರ್ತ್ಡೇಗೆ? ಪಪ್ಪ ಡ್ರೆಸ್, ಟಾಯ್, ಬಾವಿಗಳು ಅಥವಾ ಎಲ್ಸಾದು ಕೊಡಿಸ್ತಾರೆ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನನಗೆ ಆಲ್ಮೋಸ್ಟ್ ಡ್ರೆಸ್ಸಸ್ ಇದು ಮಾಡೋದು, ಗಿಫ್ಟ್ಸ್. ನಿಮಗೆ ಡ್ರೆಸ್ ಅಂದರೆ ಇಷ್ಟ ಅಂತ ಎಲ್ಲ ಡ್ರೆಸ್ಸೇ ಗಿಫ್ಟ್ ಮಾಡೋದಾ ಅಂತ? ಹಾಂ. ಮತ್ತು ಮಮ್ಮಿ ಕೂಡ ಒಂದೊಂದು ಸಾರಿ ಟಾಯ್ಸ್ ಕೊಡಿಸ್ತಾರೆ. ಅವ್ರು ನನ್ನ ಬರ್ಡೇಗಿಂತ ಹಿಂದೆ ದಿವಸನೇ ಕೊಡಿಸಿರ್ತಾರೆ, ಯಾಕಂದರೆ ಆವತ್ತಿನ ದಿವಸ ಕೇಳಬಾರ್ದು ನಾನು.
ಹಾಗೆ ಬರ್ತ್ಡೇ ದಿವಸ ಎಂತ ಕೇಳಬಾರ್ದಂದ್ರೆ ಹಿಂದಿನ ದಿವಸ ಕೊಟ್ಟು ಬಿಡೋದು. ಹಾಂ. ಎಂತೆಲ್ಲ ಮಾಡ್ತಾರೆ ಬರ್ತ್ಡೇಗೆ ಅಮ್ಮ ಸ್ಪೆಷಲ್? ಅಮ್ಮ ಏನು ಸ್ಪೆಷಲ್ ಮಾಡಲ್ಲ. ಮತ್ತು ಸಿಂಪಲ್ ಆಗಿ ಊಟ ಇರ್ತದೆ ಮನೆಯಲ್ಲಿ. ನಿಮ್ಮದು ಫೇವ್ರೆಟ್ ಡಿಶ್ ಯಾವುದು ಹೇಳಿದಾಗೆ? ಫೇವ್ರೆಟ್ ಡಿಶ್ ಇಡ್ಲಿ. ಇಡ್ಲಿಯಾ? ಇಡ್ಲಿ ಜೊತೆ ಎಂತ ಚಟ್ನಿಯಾ? ಅದೇಯಾ? ಇಡ್ಲಿ ಚಟ್ನಿ ಸಾಂಬಾರು. ಎಷ್ಟು ತಿಂತೀಯ ಇಡ್ಲಿ? 4. ಟಿಫಿನ್ ಎಲ್ಲ ನೀವೇ ತಗೊಂಡು ಹೋಗ್ಲಿಕ್ಕೆ ಅಲ್ಲ ಸ್ಕೂಲಲ್ಲಿ ಉಂಟಾ ಊಟ? ಇಲ್ಲ, ನಾವು ತಗೊಂಡು ಹೋಗ್ಬೇಕು ಲಂಚ್. ಶಾರ್ಟ್ ಬ್ರೇಕ್ ಅಂತ ಇರುತ್ತೆ, ಅಂದರೆ ಒಂದು ಹಾಫ್ ಬ್ರೇಕ್ 10 ಮಿನಿಟ್ಸ್ ಆ ಥರ. 2 ಕ್ಲಾಸ್ ಆದಮೇಲೆ ಹಾಫ್ ಬ್ರೇಕ್, ಶಾರ್ಟ್ ಬ್ರೇಕ್. ಅದರಲ್ಲಿ ಏನು ತಿಂತೀಯ? ಅದರಲ್ಲಿ ಫ್ರೂಟ್ಸು ಬಿಸ್ಕೆಟ್ಸ್ ಆ ಥರ ತೊಗೊಂಡು ಹೋಗ್ಬೋದು. ಓಕೆ. ಜಂಕ್ ಫುಡ್ ಅಲೌಡ್ ಇಲ್ಲ ನಮಗೆ. ಅದು ನೀವು ತಂದದ್ದು ಹೇಗೆ ಗೊತ್ತಾಗ್ತದೆ ಅವರಿಗೆ? ಜಂಕ್ ಫುಡ್ ತಂದರೆ ನಮಗೆ ಪಾಯಿಂಟ್ಸ್ ಲೆಸ್ ಆಗುತ್ತೆ. ಓ, ಆ ಥರ ಬೇರೆ ಉಂಟಾ? ಅಂದರೆ ಬೆಸ್ಟ್ ಕ್ಲಾಸ್ ಅನೌನ್ಸ್ ಮಾಡೋದು, ಪಾಯಿಂಟ್ಸ್ ಹೇಳ್ತಾರೆ. ಯಾವ ಹೌಸು ಜಂಕ್ ಫುಡ್ ತಂದಿರ್ತಾರೋ ಆ ಹೌಸ್ಗೆ 2 ಮಾರ್ಕ್ಸ್ ಕಟ್ಟಾಗುತ್ತೆ ಪಾಯಿಂಟ್ಸ್. ನಿಮ್ಮದು ಗ್ರೂಪಲ್ಲಿ ಯಾವುದಿಗಾದರೂ ಆಗಿತ್ತಾ? ನಮ್ಮ ಗ್ರೂಪಲ್ಲಿ ಒಂದು ಸರಿ ಆಗಿತ್ತು. ಯಾರು ತಂದದ್ದು? ನೀನೇ ತಗೊಂಡೋದದು? ಹಾಂ. ಮತ್ತೆ ಬೇರೆ? ನಾನು ಗ್ರೀನ್ ಹೌಸು, ಅದರಿಂದ ನನ್ನ ಫ್ರೆಂಡ್ ಅತಿಥಿ ಅಂತ ಅವಳು ತಂದಿದ್ಲು, ಹಾಗಾಗಿ ಒಂದು ಸರಿ ಹೋಗಿತ್ತು 2 ಪಾಯಿಂಟ್. ಮನೇಲಿ ಜಗಳ ಮಾಡ್ತೀಯಾ? ಮನೇಲಿ ಸಾಧಾರಣ. ಜಗಳ ಯಾರ ಜೊತೆ ಮಾಡೋದು? ಇಬ್ಬರ ಜೊತೆನೂ ಮಾಡ್ತೀನಿ. ಇಬ್ಬರ ಜೊತೆ? ಮತ್ತೆ ಹೇಗೆ ರಾಜಿ ಆಗ್ತೀಯಾ? ರಾಜಿ ಹೇಗೆ ಆಗ್ತೀಯಾ? ಹಾಗೆ ಕಿಸ್ ಕೊಟ್ಕೊಂಡು. ಯಾರಿಗೆ ಕಿಸ್ ಕೊಡ್ತೀಯ? ಅಪ್ಪನಿಗೆ ಕಿಸ್ ಕೊಡ್ತೀಯಲ್ಲ ಅಮ್ಮನೀಗ? ಯಾರ ಜೊತೆ ಜಗಳ ಮಾಡಿರ್ತೀನೋ ಅವ್ರಿಗೆ ಕೊಡೋದು. ಆ್ಯಕ್ಚುಲಿ ಜಗಳ ಯಾಕೆ ಮಾಡ್ಬೇಕು ನೀನು? ನಂಗೆ ಅದು ಆಟ. ಓ, ಜಗಳ ಮಾಡೋದು ಒಂದು ಆಟವಾ? ಹಾಗಿದ್ರೆ ಜಾಸ್ತಿ ಅಮ್ಮನ ಜೊತೆ ಮಾಡ್ತೀಯಾ ಅಂತಲ್ಲ? ಇಲ್ವಾ? ಅಮ್ಮ ಜಾಸ್ತಿ ಬೈತಾರೆ ಅಂತ ಪಪ್ಪನ ಜೊತೆ ಜಗಳ ಮಾಡೋದಾ? ಇಲ್ಲ, ಇಬ್ಬರ ಜೊತೆನೂ ಮೀಡಿಯಮಲ್ಲಿ ಜಗಳ ಮಾಡ್ತೀಯಾ? ಎಂತೆಲ್ಲ ಮಾಡ್ತಾರೆ ಜಗಳ ಆದಾಗ ಅಪ್ಪ? ಅಮ್ಮನ ಜೊತೆ ಜಗಳ ಆದಾಗ ಅಪ್ಪ ಸುಮ್ಮನಿರ್ತಾರೆ. ಅಪ್ಪನ ಜೊತೆ ಜಗಳ ಆದಾಗ ಅಮ್ಮ ಸುಮ್ಮನಿರ್ತಾರೆ. ಅಪ್ಪ ಮತ್ತು ಅಮ್ಮ ಜಗಳ ಮಾಡಿದಾಗ ನಾನು ಸುಮ್ಮನಿರ್ತೀನಿ. ಅಪ್ಪ ಅಮ್ಮ ಸಹ ಜಗಳ ಮಾಡ್ತಾರಾ? ಆಗ ನೀನು ಸೈಲೆಂಟ್ ಆಗಿರ್ತೀಯಾ? ನೀವು ಹೋಗಿ ಕನ್ವಿನ್ಸ್ ಮಾಡ್ಬೇಕು ಅವರನ್ನು ಜಗಳ ಮಾಡಬಾರ್ದು ಹೇಳಿ. ನಿಮಗೆ ಖುಷಿ ಆಗ್ತದೇನಲ್ಲ? ನನ್ನ ಜೊತೆ ಸಹ ಜಗಳ ಆಡ್ತಾರೆ, ನೀವಿಬ್ರು ಸಹ ಜಗಳ ಆಡಿ ಅಂತ ಹೇಳ್ಕೊಂಡು. ನೀನೆಂತ ಮಾಡ್ತೀಯಾ ಅಮ್ಮ ಜಗಳ ಮಾಡಿದಾಗ? ಅಮ್ಮನಿಗೆ ಸಪೋರ್ಟ್ ಮಾಡ್ತೀಯಾ ಅಪ್ಪನಿಗೆ ಸಪೋರ್ಟ್ ಮಾಡ್ತೀಯಾ? ಆಲ್ಮೋಸ್ಟ್ ಅಪ್ಪನಿಗೆ ಸಪೋರ್ಟ್ ಮಾಡ್ತೀಯಾ? ಸರಿ, ಟಿ ವಿಲೆಲ್ಲ ಏನೇನು ನೋಡ್ತೀಯಾ? ಸೀರಿಯಲ್ಸ್ ಎಲ್ಲ ನೋಡ್ತೀಯಾ? ಸೀರಿಯಲ್ಸ್ ನೋಡಲ್ಲ. ಚಿಂಟು ಟಿ ವಿ ಅಂತ ಬರುತ್ತೆ, ಅದರಲ್ಲಿ ಗ್ಲೋಯಿಂಗ್ ಅಪ್ ಅಂತ ಬರುತ್ತೆ, ಬಾಲ ಗಣೇಶ ಬರುತ್ತೆ, ಅದು 2 ನೋಡ್ತೀನಿ. ಆಮೇಲೆ ನಿಕ್ ಜೂನಿಯರಲ್ಲಿ ಪೆಪ್ಪಾ ಪಿಗ್ ಬರುತ್ತೆ, ಮಾಶಾಂದ ಬೇರ್, ಅದಿಷ್ಟ. ಓಕೆ. ನಿಂದು ಫೇವ್ರೆಟ್ ಗಾಡು? ಕೃಷ್ಣ. ಯಾಕೆ ಇಷ್ಟ? ಯಾಕಂದರೆ ಅವನು ಕೊಳ್ಳಲ್ಲಿ ನುಡಿಸಿದಾಗ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಂಗೆ ಅವನು ಇಷ್ಟ. ಹೌದಾ? ಕೃಷ್ಣ ಮಠಕ್ಕೆಲ್ಲ ಹೋಗಿದ್ಯಾ? ಹೌದು. ಬ್ಯಾಂಗ್ಳೂರಲ್ಲಿ ಎಲ್ಲಿಗೆಲ್ಲ ಸುತ್ತಲಿಕ್ಕೆ ಹೋಗಿದ್ಯಾ? ಬ್ಯಾಂಗ್ಳೂರಲ್ಲಿ ದೇವಸ್ಥಾನಕ್ಕೆ, ಪಾರ್ಕ್ಸ್, ಪ್ಲೇಸ್, ದೊಡ್ಡ ಪ್ಲೇಸ್ಗೆಲ್ಲ ಹೋಗಿದ್ದೀನಿ. ಚಿಕ್ಕ ಪ್ಲೇಸ್ ಯಾವುದಿಲ್ವ ಅಲ್ಲಿ? ಇಲ್ಲ, ಎಲ್ಲ ದೊಡ್ಡದಿರೋದು. ಬ್ಯಾಂಗ್ಳೂರು ಅಂತ ಹೇಳಿದ್ರೆ ದೊಡ್ಡ ಸಿಟಿ, ಸೊ ಎಲ್ಲ ದೊಡ್ಡ ಪ್ಲೇಸೇ ಇರೋದು, ಚಿಕ್ಕ ಪ್ಲೇಸೇ ಇಲ್ವಾ? ಪಾರ್ಕ್ ಬಂದ್ಬಿಟ್ಟು ಚಿಕ್ಕ ಪ್ಲೇಸ್ ಅಲ್ವಾ? ಓ, ಪಾರ್ಕ್ ಚಿಕ್ಕದು. ಹಾಂ. ಮತ್ತು ದೇವಸ್ಥಾನ ದೊಡ್ಡದಾ? ದೇವಸ್ಥಾನ ದೊಡ್ಡದಿರುತ್ತೆ, ಚಿಕ್ಕದು ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ತೀಯಾ? ಅಂದರೆ ಒಂದು ದಿವಸ ಹೋಗ್ತೀನಿ. ಇವಾಗ ಹೋಗೋದು ಮುಂಚೆ ಹೋಗ್ತಿದ್ದೆ, ಮಂಡೇಸ್ ಟ್ಯೂಸ್ಡೇಸ್ ಹೋಗ್ತಿದ್ದೆ, ಫ್ರೈಡೇಸು. ಇವಾಗ ಬಿಟ್ಬಿಟ್ಟೆ, ತಂಗಿ ಬಂದ್ಲಲ್ಲ, ಅಮ್ಮ ಹಂಗೆ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಪಪ್ಪನ ಹತ್ರ ಹೇಳ್ಬೇಕು ಕರ್ಕೊಂಡು ಹೋಗಿ ಅಂತ. ಅಪ್ಪ ಸಂಜೆ ಬರ್ತಾರಲ್ಲ. ಎಷ್ಟು ಗಂಟೆ ಆಗ್ತದೆ ಪಾಪ ಬರುವಾಗ? 6:37. ಓ, ಅಷ್ಟು ಲೇಟ್ ಆಗ್ತದಾ? ಸಂಡೇ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಬೇಕು. ಸಂಡೇ ನಾವು ಸುತ್ತಾಡ್ಲಿಕ್ಕೆ ಹೋಗೋದು, ನಾನು ಅಪ್ಪ. ಓ, ಅಪ್ಪ ಮತ್ತು ನೀನು ಮಾತ್ರ ಹೋಗೋದು? ಪಾಪ ಅಮ್ಮನ ಮನೆಯಲ್ಲೇ ಬಿಟ್ಟು ಹೋಗೋದಾ? ಮಗು ಇರುತ್ತಲ್ಲ. ಅದಕ್ಕೂ ಮುಂಚೆ ಕರ್ಕೊಂಡು ಹೋಗ್ತಿದ್ರಾ ಅಮ್ಮನನ್ನು ಸಹ? ಎಲ್ಲಿಗೆಲ್ಲ ಹೋಗ್ತೀರಾ ಅಪ್ಪ ಮಗಳು? ನಾವು ತುಂಬ ಜಾಸ್ತಿ ಹೋಗೋದು ಲಾಲ್ಬಾಗ್ ಅಂತ. ಅಲ್ಲಿ ಫ್ಲವರ್ಸು, ವಾಟರ್ ಇದು ಎಲ್ಲ ಇರುತ್ತೆ, ಡಕ್ಸು, ಅದೆಲ್ಲ ಗಿಡ ಮರಗಳೆಲ್ಲ ನೋಡಲಿಕ್ಕೆ ತುಂಬ ಖುಷಿ ನನಗೆ, ಅದಕ್ಕೆ ಹೋಗ್ತೀಯಾ? ಸರಿ, ಪಪ್ಪನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು, ಅಮ್ಮನ ಜೊತೆ ಕಡಿಮೆ.
ಸರಿ, ನಮ್ಮ ಕಾರ್ಯಕ್ರಮಕ್ಕೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದ್ಯಾ, ತುಂಬ ಖುಷಿ ಆಯ್ತು ನಿನ್ನ ಜೊತೆ ಮಾತಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನಾ TV.